ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ರೇಷನಿಂಗ್ ಮಾಡಲು ಹೊರಟಿರುವುದರಿಂದ ವ್ಯತ್ಯಯ ಉಂಟಾಗಿದೆ ಎಂದು ಶಾಸಕ ಹಾಗೂ ವಿಧಾನಸಭಾ ವಿಪಕ್ಷ ಉಪನಾಯಕ ಯುಟಿ ಖಾದರ್ ತಿಳಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕೇಂದ್ರ ಸರ್ಕಾರ ಚುನಾವಣೆಯ ನಂತರ ಪೆಟ್ರೋಲ್ ಡೀಸೆಲ್ ಮೇಲಿನ ಸುಂಕ ಹೆಚ್ಚಿಸಿ ಇದೀಗ ವಿತರಕರಿಗೆ ಪೂರೈಕೆಯಲ್ಲಿ ಕಡಿತ ಉಂಟು ಮಾಡಿರುವುದರಿಂದ ಸಮಸ್ಯೆ ಉಂಟಾಗುತ್ತಿದೆ ಎಂದು ಯುಟಿ ಖಾದರ್ ಹೇಳಿದರು. ಪೆಟ್ರೋಲ್ ಮತ್ತು ಡೀಸೆಲ್ ಕೊಡುವುದರಲ್ಲಿ ರೇಷನಿಂಗ್ ಪ್ರಾರಂಭವಾಗಿದೆ. ರೇಷನಿಂಗ್ ಅಂತ ಹೇಳಿದ್ರೆ ಇಷ್ಟೆಷ್ಟು ಲಿಮಿಟ್ ಮಿಸ್ ಅಡ್ಮಿನಿಸ್ಟ್ರೇಷನ್ ಆಗಿ ಯಾವ ಒಂದು ಪರಿಸ್ಥಿತಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ, ಪೆಟ್ರೋಲಿಯಂ ಕಂಪನಿಗಳು ಇವತ್ತು ನೀವು ಪೆಟ್ರೋಲ್ ಪಂಪ್ಗೆ ಡೀಸೆಲ್ ಕೊಡ್ಲಿಕ್ಕೆ ಆಗುದಿಲ್ಲ, ಕೊಡಬೇಡಿ ಅಂತೇಳಿ ಇವತ್ತು ರೇಷನಿಂಗ್ ಅನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದು ಯಾಕೆ ಆಗಿದೆ ಅಂತ ಹೇಳಿದ್ರೆ, ಇವತ್ತು ಮಿಸ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್ ಇಸ್ ದಿ ಮೈನ್ ರೀಸನ್. ಪೆಟ್ರೋಲಿಯಂ ಕಂಪನಿಯವರು ಪೆಟ್ರೋಲ್ ಪಂಪ್ ಬಂದು ಡೀಸೆಲ್ ಅನ್ನು ದುಡ್ಡು ಕೊಟ್ಟು ಕೇಳಿದಾಗ ಅವ್ರು ಕೇಳಿದಷ್ಟು ಕೊಡೋದಿಲ್ಲ. ಒಂದು ದಿವಸಕ್ಕೆ ಒಬ್ಬರು ಒಂದು ಟ್ಯಾಂಕ್ ಕೇಳಿದವರು ಬರೀ ಅದರಲ್ಲಿ ಆ ಕಾಲ್ ಟ್ಯಾಂಕ್ ಕೊಡೋದು, ಒಂದು 1000 ಲೀಟರ್ ಕೇಳಿದ್ರೆ ಬರೀ 500 ಲೀಟರ್ ಕೊಡೋದು. ಈ ಪರಿಸ್ಥಿತಿಯ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪರಿಸ್ಥಿತಿ, ಇದು ನಮ್ಮ ದೇಶದಲ್ಲಿ ಯಾವ ಪರಿಸ್ಥಿತಿ ನಾವು ಇವತ್ತು ಆಲೋಚನೆ ಮಾಡಬೇಕು. ಇದರ ಬಹಳ ಗಂಭೀರವಾಗಿ ಆಲೋಚನೆ ಮಾಡುವ ವಿಚಾರ ಇವತ್ತು ಆಗಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ 30 ರೂಪಾಯಿ 30% ಟ್ಯಾಕ್ಸ್ ಹಾಕಿ ಇವತ್ತು ಕಂಪನಿಗಳು ಇವತ್ತು ನಡೆಸಿದಂತ ಪರಿಸ್ಥಿತಿಯಲ್ಲಿ ಇವತ್ತಿದೆ. ಒಂದು ಕಡೆಯಿಂದ ಅದು ಗವರ್ಮೆಂಟ್ ಸೆಮಿ ಗವರ್ಮೆಂಟ್ ಆಗಿರುವಂತಹ ಸಂಸ್ಥೆ ಆದ್ರೂ ಕೂಡ ಜನರ ಮೇಲೆ ಭಾರ ಹಾಕಬಾರ್ದು ಅಂತ ಹೇಳಿಕೊಂಡು ಅವರಿಗೆ ಹಿಂದೆ ಸೆಂಟ್ರಲ್ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಸಬ್ಸಿಡಿ ಕೊಡ್ತಾ ಇದ್ರು, ಸುಮಾರು 1.5 ಲಕ್ಷ ಕೋಟಿ. ಏನಂತ ಹೇಳಿದ್ರೆ, ನಿಮ್ಗೆ ಆಗುವ ನಷ್ಟವನ್ನು ಜನರ ಮೇಲೆ ಹಾಕಬೇಡಿ ಅಂತ ಹೇಳಿ ಕಂಟ್ರೋಲ್ ಮಾಡಲಿಕ್ಕೆ. ಒಂದು ಕಡೆಯಿಂದ ಈ ಸಬ್ಸಿಡಿ ಇಲ್ಲ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಪೆಟ್ರೋಲ್ಗೆ 3 ರೂಪಾಯಿ, ಡೀಸೆಲ್ಗೆ 9 ರೂಪಾಯಿ ಟ್ಯಾಕ್ಸ್. ಈಗ 30 ರೂಪಾಯಿ ಟ್ಯಾಕ್ಸ್, 29 ರೂಪಾಯಿ. ಇಲ್ಲಿ ಕಂಪನಿಗಳಿಗೆ ಭಾರತ ಆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಮುಂಚೆ 35-40 ರೂಪಾಯಿಯ ಕ್ರೂಡ್ ಆಯಿಲ್ ಇತ್ತು, ಆವಾಗ ಇವರು 30 ರೂಪಾಯಿ 20 ಟ್ಯಾಕ್ಸ್ ಹಾಕಿದ್ರು. ಈಗ ಅದೇ ಕ್ರೂಡ್ ಆಯಿಲ್ ಉಕ್ರೇನ್ ಯುದ್ಧ ಆದ ನಂತರ 130-120 ರೂಪಾಯಿ ಆಗಿದೆ. ಇದನ್ನೆಲ್ಲ ನೋಡಿಕೊಂಡು ಶಬ್ದ ಮಾಲಿನ್ಯದ ವಿಚಾರದಲ್ಲಿ ನಿಯಮಾವಳಿಗಳ ಬಗ್ಗೆ ಸಾರ್ವಜನಿಕರಲ್ಲಿ ಸಾಕಷ್ಟು ಗೊಂದಲವಿದೆ. ಇದರಿಂದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುವವರು ಗೊಂದಲದಲ್ಲಿದ್ದಾರೆ. ಇದರಿಂದ ಭ್ರಷ್ಟಾಚಾರಕ್ಕೂ ಕಾರಣವಾಗಬಹುದು. ಈ ಬಗ್ಗೆ ಜಿಲ್ಲಾಧಿಕಾರಿ ಸೂಕ್ತ ತೀರ್ಮಾನವನ್ನ ಕೈಗೊಂಡು ಗೊಂದಲಕ್ಕೆ ಅವಕಾಶ ಮಾಡಿಕೊಡಬಾರದು ಎಂದು ಖಾದರ್ ತಿಳಿಸಿದ್ದಾರೆ. ಇವಾಗ ಅದಕ್ಕೆ ಬೇಕು ರೂಲ್ಸ್ ಇನ್ನೂ ಕೂಡ ಮಾಡಲಿಲ್ಲ. ಅಧಿಕಾರಿಗಳು ಏನ್ ಮಾಡ್ಬೇಕಂತ ಕ್ಲಾರಿಟಿ ಇಲ್ಲ, ಜನರಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. 25ಕ್ಕೆ ಅಂತ ಡೇಟ್ ಕೊಟ್ಟಿದ್ದಾರೆ. 25 ಒಳಗಡೆ ನೀವು ಪರ್ಮಿಷನ್ ತಗೊಳ್ಬೇಕು. ಆ ಪರ್ಮಿಷನ್ ಫಾರ್ಮ್ಯಾಟ್ ಹೇಗೆ, ಅದು ಹೇಗೆ ಇರಬೇಕು, ಬಂದಂತ ಅಧಿಕಾರಿಗಳ ಕ್ಲಾರಿಟಿ ಇಲ್ಲ, ಜನರಿಗೆ ಕೂಡ ಇವತ್ತು ಕ್ಲಾರಿಟಿ ಇಲ್ಲ. ಇವ್ರಿಗೆ ಕ್ಲಾರಿಟಿ ಇಲ್ಲದಿದ್ರೆ ಇವರು ಯಾಕೆ ಅದನ್ನ ಹೇಳಲಿಕ್ಕೆ ಹೋಗ್ಬೇಕು? ಸುಪ್ರೀಂ ಕೋರ್ಟ್ 2005 ಅಲ್ಲಿ ಬಂತು. ಆ ಸಂಸ್ಕೃತಿ ಸಂಪ್ರದಾಯ ವಿಚಾರ ಇಟ್ಟುಕೊಂಡು ಅದರಷ್ಟೇ ಗೆಲ್ಲಿರುವುದು ವಿಚಾರ ಇತ್ತು. ಯಾರ ನ್ಯಾಯವಾದ ಬಹುಶಃ ನ್ಯಾಯಾಲಯದಲ್ಲಿ ಪಾಲಿಸಬೇಕು ಒತ್ತಾಯ ಮಾಡಿದ್ರೆ ನಾವು ಯಾರು ಕೂಡ ಬೇಡ ಅಂತ ಹೇಳಿಲ್ಲ. ಅದಕ್ಕೊಂದು ಸರಿಯಾದ ಒಂದು ಸಿಸ್ಟಮ್ಯಾಟಿಕ್ ರೂಲ್ಸ್ ಮತ್ತು ನಿಯಮವನ್ನು ತಕ್ಷಣ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಕೋಡಿಜಾಲ ಇಬ್ರಾಹಿಂ, ಸದಾಶಿವ ಉಳ್ಳಾಲ್, ಮೊಹಮ್ಮದ್ ಮೋನು, ಕಲಾವತಿ, ಮೊಹಮ್ಮದ್ ಕುಂಜತ್ ಬೈಲ್ ಮೊದಲಾದವರು ಉಪಸ್ಥಿತರಿದ್ದರು.